ಲೋಕಾಯುಕ್ತ ತನಿಖೆಯಾಗಿ ತನಿಖಾ ಸಂಸ್ಥೆಯವರು ಅನುಮತಿಯನ್ನ ರಾಜ್ಯಪಾಲರ ಹತ್ರ ಕೇಳಿದರು. ಅನೇಕ ತಿಂಗಳುಗಳಿಂದ ರಾಜ್ಯಪಾಲರು ಅನುಮತಿಯನ್ನ ನೀಡಿರಲಿಲ್ಲ. ಹಾಗೆಯೇ ಮುರುಗೇಶ್ ನಿರಾಣಿ ಅವರ ಮೇಲೆ ಕೂಡ ಅನುಮತಿಗೆ ಅವಕಾಶ ಸಿಗಲಿಲ್ಲ. ಶಶಿಕಲಾ ಜೊಲ್ಲೆ ಸಚಿವರಾಗಿದ್ದವರು, ಅವರ ಕೇಸ್ ಬಗ್ಗೆ ಕೂಡ ಅನುಮತಿಯನ್ನ ರಾಜ್ಯಪಾಲರು ನೀಡಿರಲಿಲ್ಲ. ಈಗ ಅನುಮತಿಯನ್ನು ಕೋರಿದ್ದು ಒಂದು ಅಧಿಕೃತವಾದ ತನಿಖಾ ಸಂಸ್ಥೆ, ಲೋಕಾಯುಕ್ತ ಇರಬಹುದು, SIT ಇರಬಹುದು. ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದರೆ ಅಲ್ಲಿ ಅನುಮತಿಯನ್ನ ಕೇಳಿದ್ದು 3 ಜನ ಖಾಸಗಿ ವ್ಯಕ್ತಿಗಳು. ಈ ಯಾರೋ 3ನೇ ವ್ಯಕ್ತಿ ಕೊಟ್ಟಂತಹ ಒಂದು ಅರ್ಜಿಗಳಿಗೆ ತಕ್ಷಣ ಸ್ಪಂದಿಸ್ತಾರೆ ರಾಜ್ಯಪಾಲರು. ಈಗ ಯಾಕೆ ಸುಮ್ಮನಿದ್ದಾರೆ ಅನ್ನುವಂಥದ್ದು ವಿಚಾರ. ಕಲ್ಲುತೂರು ಆಟ ಆಗಿದ್ದು ನಿಜ. ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಏನಾದರೂ ಹಾನಿ ಆದರೆ ಅದು ತಪ್ಪು. ಹರೀಶ್ ಪೂಂಜಾರ್ ಅವರು ಪೊಲೀಸ್ ಸ್ಟೇಷನ್ ನಿನ್ನ ಅಪ್ಪಂದ ಅಂತ ಕೇಳ್ತಾರೆ. ಅದನ್ನು ನಾವು ಮಾಡಲಿಲ್ಲ. ನಳಿನ್ ಕುಮಾರ್ ಕಟೀಲ್ ರವರು ಏನ್ ಹೇಳಿದ್ದಾರೆ ಹಿಂದೆ, ಭರಶೆಟ್ಟಿ ಅವರು ಏನ್ ಹೇಳಿದ್ರು, ರಾಹುಲ್ ಗಾಂಧಿಯ ಕೆಪ್ಪೆಗೊಡಿಬೇಕು ಅಂತ ಅವ್ರು ಹೇಳಿಲ್ವಾ, ವೇದವ್ಯಾಸ್ ಕಾಮತ್ ಏನ್ ಹೇಳಿಲ್ವಾ. ಅವರು ಆ ಲೆವೆಲ್ಗೆ ನಾವು ಕಾಂಗ್ರೆಸ್ ಪಕ್ಷದ ಯಾವ ಕಾರ್ಯಕರ್ತರು ಯಾವ ನಾಯಕರು ಹೋಗ್ಲಿಲ್ಲ. 144 ಸೆಕ್ಷನ್ ಇದ್ದಾಗ ಮೆರವಣಿಗೆ ಮಾಡ್ತಾರೆ. ಇವರು MLA, ಇವರ ಸರ್ಕಾರ ಇರುವಾಗಿದ್ದ ಪೊಲೀಸ್ನವರು ಈಗ ಸೇರುವುದು. ನಾವೇನು ಅಮೆರಿಕದಿಂದ ತರಿಸಲಿಲ್ಲ ಪೊಲೀಸ್ನವರನ್ನ. ಯಡಿಯೂರಪ್ಪನವರ ಕೇಸಿಗೂ ಸಿದ್ದರಾಮಯ್ಯನವರ ಕೇಸಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಪಾಲರಿಂದ ಪಕ್ಷಪಾತದ ಧೋರಣೆಯ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ತರಾತುರಿ, ಇದರ ಬಗ್ಗೆ ಅನೇಕ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ನಿನ್ನೆ ನಾವು ಕೂಡ ಪ್ರತಿಭಟನೆಯನ್ನು ಮಾಡಿದ್ವಿ. ರಾಜ್ಯಪಾಲರು ಬಹಳಷ್ಟು ತರಾತುರಿಯಿಂದ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ರು ಅನ್ನುವಂಥ ವಿಚಾರವಾಗಿ ಇವತ್ತು ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ, ಈಗ ಕೇಂದ್ರದ ಸಚಿವರು 2007ರಲ್ಲಿ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ 550 ಎಕರೆ ಜಮೀನನ್ನು ಲೀಸ್ ಪ್ರಕರಣದಲ್ಲಿ ಕೊಟ್ಟಿದ್ದರು. 2015ರಲ್ಲಿ ಅವರ ಬಂಧನ ಆಗಿ ಜಾಮೀನಿನಲ್ಲಿ ಬಿಡುಗಡೆ ಹೊಂದಿದ್ದರು. HD ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಲೋಕಾಯುಕ್ತ ತನಿಖೆಯಾಗಿ ತನಿಖಾ ಸಂಸ್ಥೆಯವರು ಅನುಮತಿಯನ್ನ ರಾಜ್ಯಪಾಲರ ಹತ್ರ ಕೇಳಿದರು. ಅನೇಕ ತಿಂಗಳುಗಳಿಂದ ರಾಜ್ಯಪಾಲರು ಅನುಮತಿಯನ್ನು ನೀಡಿರಲಿಲ್ಲ. ಹಾಗೆಯೇ ಮುರುಗೇಶ್ ನಿರಾಣಿ ಅವರ ಮೇಲೆ ಕೂಡ ಅನುಮತಿಗೆ ಅವಕಾಶ ಸಿಗಲಿಲ್ಲ. ಶಶಿಕಲಾ ಜೊಲ್ಲೆ ಸಚಿವರಾಗಿದ್ದವರು, ಅವರ ಕೇಸ್ ಬಗ್ಗೆ ಕೂಡ ಅನುಮತಿಯನ್ನು ರಾಜ್ಯಪಾಲರು ನೀಡಿರಲಿಲ್ಲ. 2018ರ ಪ್ರಜಾಪ್ರತಿನಿಧಿ ಕಾಯ್ದೆ ಪ್ರಕಾರ ಆರೋಪ ಪಟ್ಟಿ ಸಲ್ಲಿಸಲಿಕ್ಕೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಬೇಕು ಅನ್ನುವಂಥದ್ದು ವಿಚಾರ. ಆದ್ದರಿಂದ ಈ ಅನುಮತಿಯನ್ನು ಕೋರಿ SIT ಇನ್ವೆಸ್ಟಿಗೇಷನ್ ಕಮಿಟಿಯವರು ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು. ರಾಜ್ಯಪಾಲರು ಕಡತವನ್ನು ವಿಲೇವಾರಿ ಮಾಡದೆ, ಅನುಮತಿ ಕೂಡ ಕೊಡದೆ, ಹಾಗೆಯೇ ಅದನ್ನು ಉಳಿಸಿಕೊಂಡಿದ್ದಂಥದ್ದನ್ನು ನಾವು ಅನೇಕ ಸಲ ನಾವು ಕೂಡ ತಮ್ಮ ಗಮನಕ್ಕೆ ತಂದಿದ್ದೇವೆ. ಇದೀಗ SITನವರು ಮತ್ತೆ ರಾಜ್ಯಪಾಲರ ಹತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ. ಈಗ ನಾವು ಒಂದು ವಿಚಾರದಲ್ಲಿ ಹೇಳುವಂಥದ್ದು, ಈಗ ಅನುಮತಿಯನ್ನು ಕೋರಿದ್ದು ಒಂದು ಅಧಿಕೃತವಾದ ತನಿಖಾ ಸಂಸ್ಥೆ, ಲೋಕಾಯುಕ್ತ ಇರಬಹುದು, SIT ಇರಬಹುದು. ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದರೆ ಅಲ್ಲಿ ಅನುಮತಿಯನ್ನು ಕೇಳಿದ್ದು 3 ಜನ ಖಾಸಗಿ ವ್ಯಕ್ತಿಗಳು. ಅದು ಕೂಡ ಒಬ್ಬರು ಕೋರ್ಟ್ನಲ್ಲಿ ಚೀಮಾರಿಯನ್ನು ಹಾಕಿಸ್ಕೊಂಡವರು. ಏನೇ ಇರಲಿ, ಅವರು ಕೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ ನೋಟಿಸ್ ಆಯಿತು. ನೋಟಿಸ್ ಆಗಿ 1 ವಾರದೊಳಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಆಯಿತು. ಸದ್ಯ ಈಗ ಸ್ವಲ್ಪ ಅದಕ್ಕೆ ಕೋರ್ಟ್ ತಡೆಯನ್ನು ನೀಡಿದೆ. ಈ ಯಾರೋ 3ನೇ ವ್ಯಕ್ತಿ ಕೊಟ್ಟಂತಹ ಒಂದು ಅರ್ಜಿಗಳಿಗೆ ತಕ್ಷಣ ಸ್ಪಂದಿಸ್ತಾರೆ ರಾಜ್ಯಪಾಲರು. ಈಗ ಯಾಕೆ ಸುಮ್ಮನಿದ್ದಾರೆ ಅನ್ನುವಂಥದ್ದು ವಿಚಾರ. ತನಿಖಾ ವರದಿ ತನಿಖೆಯ ಸಂಸ್ಥೆ ಸಲ್ಲಿಸಿದೆ, ತಕ್ಷಣ ರಾಜ್ಯಪಾಲರು ಕ್ರಮ ಕೈಗೊಳ್ಳಬೇಕು. HD ಕುಮಾರಸ್ವಾಮಿ ಅವರು ಕೂಡ ಜನಪ್ರತಿನಿಧಿ, ಮುಖ್ಯಮಂತ್ರಿ ಆಗಿದ್ದಂಥ ಮಾಡಿದಂಥ ಒಂದು ಆರೋಪ ಅವರ ಮೇಲಿದೆ.
ಇವತ್ತು ಕೇಂದ್ರದ ಸಚಿವರಾಗಿದ್ದಾರೆ. ರಾಜ್ಯಪಾಲರು ಇದಕ್ಕೆ ಕೂಡ ಪ್ರಾಸಿಕ್ಯೂಷನ್ಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ನಾನು ಅವರಿಗೆ ಕೇಳುವಂಥದ್ದು. ನಮ್ಮ ಬೇಡಿಕೆ ಇಷ್ಟೇ, ಯಾವ ರೀತಿ ಮುಖ್ಯಮಂತ್ರಿಯವರ ಕೇಸ್ ಬಗ್ಗೆ ತಾವು ತುರಾತುರಿಯನ್ನು ಅವಸರವನ್ನು ತೋರಿಸಿದ್ದೀರಿ, ಈಗ ಉಳಿದ ಯಾರದೆಲ್ಲ ತಮ್ಮಲ್ಲಿ ಅರ್ಜಿಗಳು, ತನಿಖಾ ಸಂಸ್ಥೆಯ ಅರ್ಜಿಗಳಿದೆಯೋ ಅದನ್ನು ಕೂಡ ಶೀಘ್ರವಾಗಿ ವಿಲೇವಾರಿ ಮಾಡಿ ಅನ್ನುವಂಥ ಬೇಡಿಕೆಯನ್ನು ನಾವಿವತ್ತು ರಾಜ್ಯಪಾಲರಿಗೆ ನೀಡುವಂಥದ್ದು. ನಿನ್ನೆ ಈಗ ಪ್ರತಿಭಟನೆ ಶಾಂತಿಯುತವಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮ ರಾಜ್ಯದ ಅಧ್ಯಕ್ಷರೇ ಹೇಳಿದರು. ನಾವು ಕೂಡ ಶಾಂತಿಯುತವಾಗಿ ಮಾಡಿದ್ದೇವೆ. ಕಲ್ಲು ತೂರಾಟ ಆಗಿದ್ದು ನಿಜ. ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಏನಾದರೂ ಹಾನಿ ಆದರೆ ಅದು ತಪ್ಪು, ಅದು ಮಾಡಬಾರ್ದು, ಯಾರು ಕೂಡ ಅದು ಮಾಡಬಾರ್ದು. ನಾವು ಹಿಂದಿನಿಂದಲೂ ಕಾಂಗ್ರೆಸ್ನವರು ಪ್ರತಿಪಾದಿಸಿಕೊಂಡು ಬಂದದ್ದು. ನಾವು ಬಂದ್ ಮಾಡುವುದು ಕೂಡ ಕಾಂಗ್ರೆಸ್ನವರು ನಮ್ಮ ಎಜೆಂಡಾದಲ್ಲಿ ಭಾಳ ಕಡಿಮೆ ಇಲ್ಲ. ಇಲ್ಲಿ ಕೆಲವು ಸಲ ಅಂಥ ಅಗತ್ಯ ಸರ್ತಿಗಳಲ್ಲಿ ಮಾಡಿರ್ಬೋದು. ಅಂತೂ ಕಲ್ಲು ತೂರಾಟ ಮತ್ತು ಸಾರ್ವಜನಿಕ ಸ್ವತ್ತುಗಳಿಗೆ ಹಾನಿ ಮಾಡುವಂಥದ್ದು ತಪ್ಪು, ಅದು ಮಾಡಬಾರ್ದಿತ್ತು. ಈಗ ಐವನ್ ಡಿಸೋಜ ಅವರ ಮೇಲೆ ಈ ಪ್ರಕರಣಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಬಿಜೆಪಿ ಮುಂದೆಯಿಂದ ಕೇಸ್ ದಾಖಲಿಸಿರುತ್ತಾರೆ. ಆದರೆ ದಾಖಲೆ ಆಗ್ತಾ ಇಲ್ಲ ಅಂದರೆ ಇವತ್ತು ಒಂದು ಪ್ರತಿಭಟನೆ ಮುಗಿಯಾಗಿದೆ. ಈ ಬಗ್ಗೆ ಏನು ಹೇಳ್ತೀವಿ? ಯಾಕೆ ಐವನ್ ಡಿಸೋಜರ್ ಅವ್ರದ್ದು ಹೇಳಿಕೆ ಏನಂದರೆ, ಅರಾಜಕತೆ ನೆರೆಯ ದೇಶಗಳಲ್ಲಿ ಅವರು ಬಾಂಗ್ಲಾವನ್ನು ಪ್ರಸ್ತಾಪನೆ ಮಾಡಿದ್ದಾರೆ, ಶ್ರೀಲಂಕಾದಲ್ಲಿ ಆಗಿದೆ. ಇಂಥದ್ದು ಇಲ್ಲಿಯೂ ಕೂಡ ಆಗಬೇಕೆ ಅನ್ನುವಂಥ ಒಂದು ಅವರ ತುಡಿತೈತೆ ಹೊರತು ನಾವು ಮಾಡ್ತೇವೆ ಅಥವಾ ಹಾಗೆ ಆಗ್ತದೆ ಅನ್ನುವಂಥದ್ದನ್ನು ವಿಚಾರವನ್ನು ಅವರೇನು ಹೇಳಲಿಲ್ಲ. ಅಂಥ ಪ್ರಸಂಗಗಳು ನಡೀಬಾರ್ದು. ಇಲ್ಲಿ ಕೂಡ ಅಂಥದ್ದನ್ನು ನಾವು ಮರುಕಳಿಸಲಿಕ್ಕೆ ಸರ್ಕಾರ ಇರ್ಬೋದು ಅಥವಾ ರಾಜ್ಯಪಾಲರು ಇರ್ಬೋದು, ಇಂಥ ಘಟನೆಗಳಿಗೆ ಅವಕಾಶವನ್ನು ನೀಡಬಾರ್ದು ಅನ್ನುವಂಥ ಉದ್ದೇಶ ಅವ್ರಿಗೆ ಹೊರತು ಬೇರೆ ಏನೂ ಅಲ್ಲ. ಈಗ ನಾವು ಅವರು ಪ್ರತಿಭಟನೆ ಮಾಡಲಿ, ಅವರು ಏನು ಮಾಡಿದ್ದಾರೆ, ಒಬ್ಬ ನಮ್ಮ ಬೆಳ್ತಂಗಡಿಯ ಶಾಸಕರು ಹರೀಶ್ ಪೂಂಜಾರ್ ಅವರು ಒಬ್ಬ ರೌಡಿಯನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸ್ನವರು. ಪೊಲೀಸ್ ಸ್ಟೇಷನಿಗೆ ಹೋಗಿ ತನ್ನ ಬೆಂಬಲಿಗರನ್ನು ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ನೇ ನೀನು ಅಪ್ಪಂದ ಅಂತ ಕೇಳ್ತಾರೆ, ದೌರ್ಜನ್ಯ ಮಾಡ್ತಾರೆ, ಪೊಲೀಸರಿಗೆ ಇಲ್ಲ ಸಲ್ಲದ ಮಾತುಗಳಿಂದ ಅವಹೇಳನ ಮಾಡ್ತಾರೆ ಮತ್ತು ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾರೆ. ಇಂಥದ್ದನ್ನು ನಾವು ಮಾಡಲಿಲ್ಲ. ನಮ್ಮ ಹುಡುಗರು ಏನೋ ಕಲ್ಲು ಬಿಸಾಡಿದಂಥ ವಿಚಾರದಲ್ಲಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎರವು ಮಾಡಲಿಲ್ಲ, ಅವರನ್ನು ಎಳ್ಕೊಂಡು ಬರಲಿಲ್ಲ. ಏನು ಕೇಸ್ ಆಗ್ತದೆ ಆ ಕೇಸ್ ಆಗಿದೆ, ಆ ಕೇಸನ್ನು ಪೊಲೀಸ್ನವ್ರು ತನಿಖೆ ಮಾಡ್ತಾರೆ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೆ. ಆದರೆ BJP ಅವರಿಗೆ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಇವರ ಹಿನ್ನೆಲೆ ಏನು? ನಳಿನ್ ಕುಮಾರ್ ಕಟೀಲ್ರವ್ರು ಏನು ಹೇಳಿದ್ದಾರೆ, ಹಿಂದೆ ಜಿಲ್ಲೆಗೆ ಬೆಂಕಿ ಹಚ್ಚುತ್ತೇವೆ ಅನ್ನೋಂಥದ್ದು ಹೇಳಿದ್ದಾರೆ. ಭರತ್ ಶೆಟ್ಟಿ ಅವ್ರದ್ದು ಇವತ್ತು ನೋಡಿದೆ ನಾನು, ಕಾಂಗ್ರೆಸ್ನ ಗೂಂಡಾಗಿರಿ ವರ್ತನೆ. ಭರತ್ ಶೆಟ್ಟಿ ಅವರು ಏನು ಹೇಳಿದರು? ರಾಹುಲ್ ಗಾಂಧಿಯ ಕೆನ್ನೆಗೆ ಕೆಪ್ಪೆಗೆ ಹೊಡಿಬೇಕು ಅಂತ ಅವ್ರು ಹೇಳಿಲ್ವಾ? ಅದೇನು ಒಳ್ಳೆಯ ಮಾತು? ಅದು ದೌರ್ಜನ್ಯ ಅಲ್ವಾ? ವೇದವ್ಯಾಸ್ ಕಾಮತ್ರು ಏನು ಹೇಳಿಲ್ವಾ? ಅವರು ಆ ಲೆವೆಲ್ಗೆ ನಾವು ಕಾಂಗ್ರೆಸ್ ಪಕ್ಷದ ಯಾವ ಕಾರ್ಯಕರ್ತರು ಯಾವ ನಾಯಕರು ಹೋಗಲಿಲ್ಲ.
ಇವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ರೌಡಿಸಮ್ ಮಾಡ್ತಾರೆ, ಬೆಂಕಿ ಹಚ್ತಾರೆ, ಸೆಕ್ಷನ್ ಇದ್ದರೆ ಮೆರವಣಿಗೆ ಮಾಡ್ತಾರೆ. 144 ಸೆಕ್ಷನ್ ಇದ್ದಾಗ ಮೆರವಣಿಗೆ ಮಾಡ್ತಾರೆ. ಕಾನೂನಿನ ಬಗ್ಗೆ ಚೂರು ಗೌರವ ಇಲ್ಲ ಇವರಿಗೆ. ಯಾವತ್ತೂ ಕಾನೂನನ್ನು ಗೌರವಿಸಿದವರೇ ಅಲ್ಲ. ಇವತ್ತು ಪೊಲೀಸ್ನವರ ಏನು ನಿಷ್ಕ್ರಿಯತೆ ಅಂತ ಹೇಳ್ತಾರೆ ವೇದವ್ಯಾಸ ಕಾಮತ್ನವರು. ಇವರು MLA, ಇವರ ಸರ್ಕಾರ ಇರುವಾಗಿದ್ದ ಪೊಲೀಸ್ನವರು ಈಗ ಸೇರುವುದು. ನಾವೇನು ಅಮೆರಿಕದಿಂದ ತರಿಸಲಿಲ್ಲ ಪೊಲೀಸ್ನವರನ್ನ. ಮಾತೆತ್ತಿದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳ್ತಾರೆ. ಅವರು ಪಾಕಿಸ್ತಾನ ಸುದ್ದಿ ಎತ್ತಬಹುದು. ಪಾಕಿಸ್ತಾನ ಯಾಕೆ ಬೇಕು ಭಾರತದಲ್ಲಿ? ಹಾಗಾದ್ರೆ ಅವರ ಲೆವೆಲ್ಗೆ ನಾವು ಕಾಂಗ್ರೆಸ್ ಪಕ್ಷದವರು ಯಾವತ್ತೂ ಹೋಗಲಿಲ್ಲ, ಹೋಗುವುದೂ ಇಲ್ಲ. ಕಾನೂನು ತನ್ನದೇ ಆದ ಕ್ರಮವನ್ನು ಕೈಗೊಳ್ತದೆ. ಈಗ 2011 ಜನವರಿಯಲ್ಲಿ ಇವರು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಹಂಸರಾಜ್ ಭಾರದ್ವಾಜ್ ಸೇಮ್ ಕೌಟುಂಬಿಕ ಸಿದ್ದರಾಮಯ್ಯ ಇವರು ಯಡಿಯೂರಪ್ಪ ಅವರ ಮೇಲೆ ಕೌಟುಂಬಿಕ ಹಿನ್ನೆಲೆಯ ಒಂದು ದೂರು ದಾಖಲಾಗದಿಂದಾಗಿ ಅವರನ್ನು ತನಿಖೆಗೆ ಅವತ್ತು ಪರ್ಮಿಷನ್ ಕೊಡ್ತಾರೆ. ಹೌದು, ಸೇಮ್ ಸಿಚುವೇಶನ್ ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಸೇಮ್ ಕ್ಯಾಟಗರಿಯಲ್ಲಿ ಬರುವಂತದ್ದು. ಅವತ್ತು ಕಾಂಗ್ರೆಸ್ ಅವರು ಇವರ ಮೇಲೆ ರಾಜೀನಾಮೆಗೆ ಇಲ್ಲ ಸರ್ ಅಂದ್ರೆ ಹೇಳುವ ರೀತಿಯಲ್ಲಿ ಆರೋಪ ಮಾಡಿದ್ರೆ, ಇವತ್ತು ಅದು ಉಲ್ಟಾಗಿದೆ, ಬಿಜೆಪಿ ಅವರು ಕೇಳ್ತಿದ್ದಾರೆ. ಅದರಿಂದಾಗಿ ಇದು ಈಗ ಕಾಂಗ್ರೆಸ್ ಅವರ ಸಮರ್ಥನೆ ಯಾಕೆ ಅಂತ ಅಜಗಜಾಂತರ ವ್ಯತ್ಯಾಸ ಇದೆ. ಯಡಿಯೂರಪ್ಪನವರ ಕೇಸಿಗೂ ಸಿದ್ದರಾಮಯ್ಯನವರ ಕೇಸಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಯಡಿಯೂರಪ್ಪನವರು ಚೆಕ್ನಲ್ಲಿ 20 ಕೋಟಿ ರೂಪಾಯಿ ಲಂಚ ತಗೊಂಡದ್ದನ್ನು ಉರುವಾದ್ದು, ಚೆಕ್ನಲ್ಲಿ ಲಂಚ ತಗೊಂಡದ್ದು. ಇಲ್ಲಿ ಸಿದ್ದರಾಮಯ್ಯನವರ ಕೇಸ್ನಲ್ಲಿ ಅವರ ಮೇಲೆ ಡೈರೆಕ್ಟ್ ಆಪಾದನೆ ಯಾವುದಿಲ್ಲ, ಅವರು ಜಾಗ ತಗೊಳ್ಳಿಲ್ಲ. ಅವರ ಪತ್ನಿಗೆ ಮೂಡಕ್ಕೆ ಅವರ ಜಾಗ ಮೂಡದವರು ಉಪಯೋಗಿಸಿಕೊಂಡು ಮೂಡದವರು ಬದಲಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟದಂತದ್ದು ಹೇಳ್ತೇನೆ ನಾನು. ಹೇಳ್ತಾನೆ ಬರ್ತೇನೆ. ಅವರ ಮಗನ ಹೆಸರಿಗೆ ಜಾಗವನ್ನು ಡಿನೋಟಿಫೈ ಮಾಡಿದ್ದು ಮತ್ತೆ ಅಕ್ರಮ ಗಣಿಗಾರಿಕೆ ವಿಚಾರ ಯಾರು ಮಾಡಿದ್ದು? ಮುಖ್ಯಮಂತ್ರಿಗಳು, ಆಗಿನ ಮುಖ್ಯಮಂತ್ರಿಗಳು. ಅದಕ್ಕಾಗಿ ಹಂಸರಾಜ್ ಭಾರದ್ವಾಜ್ ಅವರು ಪರ್ಮಿಷನ್ ಕೊಟ್ಟರು. ಬಟ್ ಇಲ್ಲಿ ಕೂಡ ಇಲ್ಲಿ ಮುಖ್ಯಮಂತ್ರಿಯವರ ಪಾತ್ರ ಏನಿದೆ? ಮುಖ್ಯಮಂತ್ರಿಯವರು ಆ ಸಂದರ್ಭದಲ್ಲಿ ಅವರಿಗೆ ಸೈಟ್ ಕೊಡುವಾಗ ಇವರ ಸರ್ಕಾರ ಇರಲಿಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಲಿಲ್ಲ ಅಥವಾ ಮಂತ್ರಿ ಆಗಿರಲಿಲ್ಲ, ಇವರು ಯಾವುದೇ ಪ್ರಭಾವ ಬೀರಲಿಲ್ಲ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು, ಸೈಟ್ ಅಲಾಟ್ ಆಗುವಾಗ ಇವ್ರು ನಿದ್ದೆ ಮಾಡ್ತಿದ್ರ? ಇವ್ರದೇ ಸರ್ಕಾರ ಅವರ ಜಾಗವನ್ನು ತಗೊಂಡಿದೆ, ಇವ್ರದೇ ಸರ್ಕಾರ ಅದಕ್ಕೆ ಬದಲಿ ನಿವೇಶನವನ್ನು ಕೊಟ್ಟಿದೆ. ಸಿದ್ದರಾಮಯ್ಯನವರ ಪಾತ್ರ ಅಲ್ಲಿ ಎಲ್ಲಿದೆ? ಸಿದ್ದರಾಮಯ್ಯನವರು ಯಾವುದೇ ಪಾತ್ರ ಅಲ್ಲಿ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಈ ಇಶ್ಯೂನಲ್ಲಿ ಅವ್ರದ್ದು ಪಾತ್ರವೇ ಇಲ್ಲ. ಯಡಿಯೂರಪ್ಪನವ್ರದ್ದು ಡಿಫರೆಂಟ್. ಅವರು ಮುಖ್ಯಮಂತ್ರಿಯಾಗಿ ಡಿನೋಟಿಫಿಕೇಶನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಖಂಡಿತ ಬಿಜೆಪಿಯವರು ಸಿದ್ದರಾಮಯ್ಯನವರ ಏನು ವರ್ಚಸ್ಸಿದೆ ಆ ವರ್ಚಸ್ಸಿಗೆ ಅವರ ಮುಖಕ್ಕೆ ಮಸಿ ಬಳಿಬೇಕು. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆದರೆ ಉಳಿದ್ರೆ ಇನ್ನು 5 ವರ್ಷ ಅಲ್ಲ, ಇನ್ನು 25 ವರ್ಷವರೆಗೆ ಬಿಜೆಪಿಯವರಿಗೆ ಅಧಿಕಾರಕ್ಕೆ ಬರುವುದಿಲ್ಲ ಅನ್ನುವಂಥ ಗ್ಯಾರಂಟಿ ಆಗಿದೆ. ಗ್ಯಾರಂಟಿ ಕಾರ್ಯಕ್ರಮಗಳು, ಸರ್ಕಾರದ ಕಾರ್ಯವೈಖರಿ ಇದನ್ನೆಲ್ಲ ಮನಗಂಡು ಯಾವ ರೀತಿಯಲ್ಲಿ ಆದರೂ ಈ ಗವರ್ಮೆಂಟ್ ಅನ್ನು ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶ ಬಿಟ್ರೆ ಬಿಜೆಪಿ ಅವ್ರ ಹತ್ರ ಏನೂ ಇಲ್ಲ. ಯಾಕೆಂತ ಹೇಳಿದ್ರೆ ಆ ಕ್ಷುಲ್ಲಕ ಕಾರಣವನ್ನು ಇಟ್ಕೊಂಡು ಅದನ್ನು ದೊಡ್ಡ ವಿಚಾರವನ್ನಾಗಿ ಮಾಡಿ ಬೆಂಗಳೂರಿಂದ ಮೈಸೂರಿನವರೆಗೆ ಪಾದಯಾತ್ರೆ ಹೋಗಿ, ಅಂದ್ರೆ ಆ ಇಶ್ಯೂ ಅಷ್ಟು ಡೇಂಜರಸ್ ಮತ್ತು ಅಷ್ಟು ಪವರ್ಫುಲ್ ಅಂತ ಹೇಳಿ ಬಿಂಬಿಸ್ಬೇಕಲ್ಲ. ಒಂದು ಸುಳ್ಳನ್ನ 10 ಸಲ ಹೇಳಿ ಸತ್ಯ ಮಾಡುವಂತ ಪಕ್ಷ ಅದು. ಅದಕ್ಕೋಸ್ಕರ ಇದನ್ನು ವೈಭವೀಕರಿಸಿ ಸಿದ್ದರಾಮಯ್ಯನವರು ಯಾವ ರೀತಿಯಲ್ಲಿ ಆದ್ರೂ ಅವ್ರು ಯಾವ ಕಪ್ಪು ಚುಕ್ಕೆಯೋ ಅವರ ರಾಜಕೀಯ ಜೀವನದಲ್ಲಿ 4-5 ದಶಕಗಳಲ್ಲಿ ಇಲ್ಲ. ಏನಾದರೂ ಮಾಡಿ ಅವರನ್ನು ಸಿಕ್ಕಿಸಿ ಹಾಕಬೇಕು. ಸಿದ್ದರಾಮಯ್ಯನವರ ವರ್ಚಸ್ಸನ್ನು ಕುಗ್ಗಿಸಬೇಕು. ಅದರೊಂದಿಗೆ ಕಾಂಗ್ರೆಸ್ ಪಕ್ಷದನ್ನು ಕೂಡ ಕುಗ್ಗಿಸಬೇಕು ಅನ್ನೋಂಥ ಒಂದು ವಿಚಾರ ಬಿಟ್ರೆ ಅಲ್ಲಿ ಏನೂ ಹುರುಳಿಲ್ಲ ಸಿದ್ದರಾಮಯ್ಯನವರ ಈ ಒಂದು ಇಶ್ಯೂನಲ್ಲಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.